ಮೈಸೂರು ಬೆಂಗಳೂರು ರಸ್ತೆಯನ್ನು ಯಾರು ಮಾಡಿದ್ದು ಅಂತ ಕೇಳಿದ್ರೆ ಯಾರು ಮಾಡಿದ್ದು? ಮಾತಾಡ್ಲಿಲ್ಲ ಅಂತ ಹೇಳುವ ಕಾರಣಕ್ಕೆ ಅವರಿಗೆ ಓರಿಯಂಟೇಶನ್ ಇಲ್ಲ ಅಂತ ಅರ್ಥ ಅಲ್ಲ. ಅದು ಅವರಿಗೆ ಯಾರಿಗೂ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ನಮ್ಮ ಲೀಡರ್ಶಿಪ್ ಕೂಡ ಕನ್ಫ್ಯೂಷನ್ ಇದೆ. ನಮಸ್ಕಾರ. ನಮಸ್ಕಾರ. ಇದು ಮೂಲತಃ ನಾವಿಬ್ರು ಸಹಪಾಠಿಗಳಾಗಿದ್ದು, ಆಮೇಲೆ ಬೆಳೀತಾ ಒಂದು ರಾಜಕೀಯ ಸಿದ್ಧಾಂತದಲ್ಲಿ, ನೀವೊಂದು ರಾಜಕೀಯ ಪಕ್ಷದಲ್ಲಿದ್ರೆ, ನಾನು ನೇರ ರಾಜಕೀಯ ಪಕ್ಷದಲ್ಲಿಲ್ಲ, ಆದ್ರೆ ಒಂದು ಅಭಿವೃದ್ಧಿ ಕುರಿತಾದ ಒಂದು ಡೆವಲಪ್ಮೆಂಟ್ ಕ್ರಿಟಿಕ್ ಅಂತ ಹೇಳ್ಬೋದು, ಪೊಲಿಟಿಕಲ್ ಕ್ರಿಟಿಕ್ ಆಗಿ ನಾನು ಒಂದು ಕಡೆಯಲ್ಲಿದ್ದೇನೆ, ಅಥವಾ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿಯೂ. ಸೊ ನಾನು ಬಂದಿದ್ದೇನೆ ಅಂತ ಗೊತ್ತಾಗಿ ಪ್ರದೀಪ್ ಅವರು, ಸರ್ ನಿಮ್ಮಿಬ್ಬರದ್ದು ಒಂದು ಸಣ್ಣ ಸಂವಾದ ಒಂದು ನಮಗೋಸ್ಕರ ಮಾಡಿ ಅಂತ ಹೇಳಿ ಹಾಗೆ ಬಂದಿದ್ದೇನೆ. ನಾನು ಮೂಲತಃ ಈ ಚುನಾವಣೆ ಹಿನ್ನೆಲೆ ಯಾಕೆಂದ್ರೆ ಈ ಚುನಾವಣೆ ಬಿಟ್ಟು ನಾವು ಯಾವ್ದನ್ನು ಮಾತಾಡಕ್ಕಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ನಾನೊಂದು 3-4 ಪ್ರಶ್ನೆಗಳು. ಮೊದಲನೇದು, ಈಗ ದಕ್ಷಿಣ ಕನ್ನಡದ ರಾಜಕೀಯವನ್ನು ಸುಮಾರು 40 ವರ್ಷದಿಂದ ನೀವು ಶುರು ಮಾಡಿದ್ದೇ ಜೀವನವನ್ನೇ ಬಿಜೆಪಿ ಅಂತ. ಹೌದು. ನನಗೆ ಮೊನ್ನೆ ಯಾರೋ ಒಬ್ರು ಹೇಳಿದ್ರು, ರಾಮಣ್ಣ ವಾಜಪೇಯಿಯ ಕಾಲದಲ್ಲಿ ಹಿಂಗಿತ್ತಿಲ್ಲೇ ಅಂತ. ಹವ್ಯಕರೊಬ್ರು ಬಹಳ ದುಃಖದಲ್ಲಿ ಹೇಳಿದ್ರು. ಆ ಕಾಲದಲ್ಲಿ ಮಾತಿಗೊಂದು ತೂಕ ಇತ್ತು, ಒಂದು ಘನತೆ ಇತ್ತು, ಅವೆಲ್ಲ 1 ರೂಪಾಯಿ ತಿಂದವಲ್ಲ ಸುರೇಶ ಅಂತ ಹೇಳಿದ್ರು. ನಾನು ಅಲ್ಲಿ ನಿಲ್ಲಿಸಿದೆ. ಎಸೆನ್ಷಿಯಲಿ ನೀವು ಶುರು ಮಾಡಿದ ರಾಜಕೀಯದ ಸಂದರ್ಭದ ಒಂದು ಏನು ರಾಜಕೀಯ ಸಿದ್ಧಾಂತ ಅಥವಾ ಒಂದು ಇದು ನಮ್ಮ ಪಕ್ಷ ಬೆಳೆಯುವ ರೀತಿಗೂ ಈಗ ಬಂದು ನಿಂತಿರುವ ಸ್ಥಿತಿಗೂ ಏನು ಬದಲಾವಣೆಗಳನ್ನು ನೋಡ್ತಾ ಇದ್ದೀರಿ? ಇದನ್ನ ಡಿಸೈಸಿವ್ ಬದಲಾವಣೆ ಅಂತ ನಾನು ಹೇಳ್ತಾ ಇಲ್ಲ, ಅದೊಂಥರ ಗ್ರಾಜುವಲ್ ಪ್ರೋಗ್ರೆಷನ್ ಅಂತ ನಾನು ಹೇಳ್ತೇನೆ. ಉದಾಹರಣೆಗಾಗಿ 51ರಲ್ಲಿ ಜನಸಂಘ ಆರಂಭ ಆದ ಸಂಗತಿ ನಿಮಗೆಲ್ಲ ಗೊತ್ತಿದೆ. ಆ ಕಾಲದಲ್ಲಿ ಇರುವ ಐಡಿಯಾಲಜಿ ಇರಬಹುದು, ಅದನ್ನ ಐಡಿಯಲಿಸಮ್ ಅಂತ ಹೇಳ್ಬೋದು, ಒಂಥರ ಆದರ್ಶಗಳ ಬೆನ್ನತ್ತಿ ಹೋಗುವಂತಹ ಒಂದು ರಾಜಕೀಯ ನಡೀತಾ ಇತ್ತು. ಸಣ್ಣ ಪಕ್ಷ ಇರುವಾಗ ಸಾಧ್ಯ ಆಗುತ್ತೆ. ಸಮಯಗಳು ಬದಲಿದಾಗ ತುಂಬಾ ವಿಷಯಗಳು ಬದಲಾಗಬೇಕಾಗ್ತದೆ. ಸಮಯ ಬದಲಾಗುವಾಗ ಬೇಕಾದಾಗೆ ಚೇಂಜ್ ಆಗುವಂತ ಸಂಗತಿಯಲ್ಲಿ ಬಿಜೆಪಿ ತುಂಬಾ ಎಜೈಲ್ ಆಗಿ ಮಾಡಿದ ಕಾರಣ ಇವತ್ತು ಕೂಡ ಪಕ್ಷ ರೆಲೆವೆಂಟ್ ಆಗಿದೆ. ಕಾಂಗ್ರೆಸ್ ಆ ದೃಷ್ಟಿಯಿಂದ ತುಂಬಾ ರಿಜಿಡ್, ಅದು ಬದಲಾವಣೆಗೆ ಒಗ್ಗುದಿಲ್ಲ ಸುಲಭದಲ್ಲಿ. ಅದು ಮೊದಲಿನ ಓರಿಯೆಂಟಲ್ ಸ್ಟೈಲ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ನಡೀತಾ ಉಂಟದು. ಹಾಗಾಗಿ ಅದು ತುಂಬಾ ಶ್ರಿಂಕ್ ಆಗಿದೆ. ಬಟ್ ಓವರ್ ಆಲ್ ನೀವು ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಅನ್ನು ನೋಡಿದ್ರೆ, ಪೊಲಿಟಿಕ್ಸಿನ ಏನು ಹೇಳುದು, ಅದರ ಮಟ್ಟ ಸ್ವಲ್ಪ ಕೆಳಗೆ ಬಂದಿರ್ಬೋದು, ಎಲ್ಲಾ ಪಕ್ಷಗಳ ಆಧಾರದಲ್ಲಿ ಕೆಳಗೆ ಬಂದಿರ್ಬೋದು ಅಂತ ನನಗೆ ಅನಿಸ್ತದೆ. ಬಟ್ ಅದನ್ನು ಇಂಡಿವಿಜುವಲ್ ಆಗಿ ಸ್ಪೆಸಿಫಿಕ್ ಆಗಿ ಒಂದೇ ಪಕ್ಷವನ್ನ ಗುರುತು ಮಾಡಿ ಹೇಳುವಂತ ಸ್ಥಿತಿ ಇದೆ ಅಂತ ನನಗೆ ಅನ್ಸಲ್ಲ. ಇವತ್ತು ಬಿಜೆಪಿ ಯಾಕೆ ಗೆಲ್ತಾ ಇದೆ ಅಂತ ಐಡಿಯಾಲಜಿ, ನೀವು ಹಿಂದುತ್ವ, ರಾಮ ಮಂದಿರ, ಮೋದಿ, ಇದೆಲ್ಲ ಒಂದು ಫ್ಯಾಕ್ಟರ್ ಬೇರೆ ಇದ್ರು ಕೂಡ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ನಮ್ಮ ಮೆಷಿನಿನ ಸ್ಪೀಡ್ ಯಾರಿಗೂ ಇಲ್ಲ, ಅದು ಅವರಿಗೆ ಯಾರಿಗೂ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಬಿಜೆಪಿಯನ್ನ ಕ್ಯಾಚ್ ಮಾಡುವ ಸ್ಥಿತಿಯಲ್ಲಿ ಬೇರೆ ಪಕ್ಷಗಳಿಲ್ಲ. ಹಾಗಾಗಿ ಒಂಥರ ಮತ್ಸರವು ಅದಕ್ಕೆ ಕಾರಣ ಇರಬಹುದು ಅಂತ ನನ್ನ ನಿರೀಕ್ಷೆ. ನಾನು ಯಾವ್ದೋ ಅಂದ್ರೆ, ಈಗ ನಾನೇ ಗಮನಿಸಿದ ಹಾಗೆ, ನಥಿಂಗ್ ಟು ಡೂ ವಿತ್ ಪಾಲಿಟಿಕ್ಸ್, ಇದು ಕಾಂಗ್ರೆಸ್ಸಿಗೂ ಸೇರಿದ ಹಾಗೆ. ಒಂದು 20-25 ವರ್ಷ ಹಿಂದಿನ ತಲೆಮಾರಿನ ಒಬ್ಬ ರಾಜಕಾರಣಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಕೂಡ ನೀವು 1 ಗಂಟೆ ಮಾತಾಡ್ಬೋದಿತ್ತು ಅವನ ಹತ್ರ, ಯಾವ್ದ್ರ ಹತ್ರ, ಅಭಿವೃದ್ಧಿ ಬಗ್ಗೆ. ಆದ್ರೆ ಹೊಸ ತಲೆಮಾರಿನ ರಾಜಕಾರಣಿಗಳ ಎಸ್ಪೆಷಲಿ ಬಿಜೆಪಿಯಲ್ಲಿ ಅವ್ರಿಗೊಂದು ಅಭಿವೃದ್ಧಿ ರಾಜಕಾರಣದ ಬಗ್ಗೆ ಒಂದು ಓರಿಯಂಟೇಷನ್ ಆಗಲಿ ಅಥವಾ ಕಲ್ಪನೆ ಆಗಲಿ, ಅವರು ಅತ್ಯಂತ ಸ್ಟ್ರಾಂಗ್ ಆಗಿ ಅವರು ಮಾತಾಡ್ಲಿಕ್ಕೆ ಶುರು ಮಾಡೋದು ಕೇವಲ ಭಾವನಾತ್ಮಕ ವಿಷಯಗಳಲ್ಲಿ. ಉಳಿದಿದ್ರಲ್ಲಿ ಅವ್ರಿಗೆ ಏನಾದ್ರೂ ಓರಿಯಂಟೇಷನ್, ಒಂದು ಮಾತಾಡ್ಬಲ್ರು ಅಂತ ಅನ್ನೋ ಪ್ರೂಫ್ ಇಲ್ಲ. ಮಾತಾಡ್ಲಿಲ್ಲ ಅಂತ ಹೇಳುವ ಕಾರಣಕ್ಕೆ ಅವರಿಗೆ ಓರಿಯಂಟೇಷನ್ ಇಲ್ಲ ಅಂತ ಅರ್ಥ ಅಲ್ಲ. ಬಿಜೆಪಿಯಲ್ಲಿ ಸಾಮಾನ್ಯವಾಗಿ ಬೈ ಅಂಡ್ ಲಾರ್ಜ್ ಹೇಳಿದ್ದು ಇಲ್ಲ. ಹಾಗಿದ್ರೆ ಸ್ಮೃತಿ ಇರಾನಿ ಹೇಗಾದ್ರು, ಮತ್ತೊಬ್ರು ಹೇಗಾದ್ರು, ಮೈಸೂರು ರಾಜರು ಹೇಗೆ ಆಗ್ತಾ ಇದ್ದಾರೆ, ಅದು ಬೇರೆ ಪ್ರಶ್ನೆ. ಬೈ ಅಂಡ್ ಲಾರ್ಜ್ ಇವರು MLA ಆಗ್ಬೋದು, ನಾನು MLA ಆಗ್ಬೋದು ಅಂತ ಹೇಳುವಂತ ಸಿನಾರಿಯೋ ಇರ್ತದೆ. ಅವ್ರಿಗೆ ಜನರಲಿ ಆಗಿ ಆ ರೀತಿಯ ಒಂದು ಎಕ್ಸ್ಪೋಜರ್ ಇರಲ್ಲ. ಅದರ ಅರ್ಥ ಪಕ್ಷಕ್ಕೆ ನಿಮಗೆ ಡೆವಲಪ್ಮೆಂಟಲ್ ಓರಿಯಂಟೇಷನ್ ಇಲ್ಲ ಅಂತ ಹೇಳೋದು ಅರ್ಥ ಅಲ್ಲ. ನಮ್ಮ ಕಾರ್ಯಕರ್ತರಿಗೆ ಅವರು ಮಾಮೂಲಾಗಿ ಬಂದು ಒಬ್ಬ MLA ಆದ್ರೆ MLA ಗಿರಿ ಏನು ಅಂತ ಗೊತ್ತಾಗ್ಲಿಕ್ಕೆ ತುಂಬಾ ಸಮಯ ತಗೊಳ್ತದೆ.
ಆ ರೀತಿ ಮಾಮೂಲಾಗಿರುವಂತ ಕಾರ್ಯಕರ್ತರೇ ಇಲ್ಲಿ MLA ಆಗಿ ಬರುವಂತಾರೆ. ಈವನ್ DV ಸದಾನಂದರು ನೀವು ಕಾಲೇಜಿಗೆ ಹೋಗ್ತಾ ಇರುವಾಗ ಅವರು ಮಾಮೂಲಿಗಿಂತಲೂ ಆರ್ಡಿನರಿ ಎನ್ನುವ ಕಾರ್ಯಕರ್ತ ಆಗಿದ್ರು ಅವರು. ಅವರಿಗೆ ನಿಂತು ಮಾತಾಡುವುದು ಅಂತ ಹೇಳಿದ್ರೆ ಈ ಬಿಜೆಪಿಯ ಬೈದು ಭಾಷಣ ಮಾಡುವಂತ ಅಷ್ಟು ಗೊತ್ತಿತ್ತಷ್ಟೇ ಬಿಟ್ರೆ ಅದರಿಂದ ಜಾಸ್ತಿ ಎಕ್ಸ್ಪೋಜರ್ ಇರಲ್ಲ. ಹಾಗಾಗಿ ನಿಮಗೆ ಕಾಣುತ್ತೆ ಬಿಟ್ರೆ ಪಕ್ಷಕ್ಕಾಗಲಿ ಸಂಘಟನೆಗಾಗಲಿ ಅಥವಾ ಲೀಡರ್ಶಿಪ್ಪಿಗಾಗಲಿ ಬೇರೆ ಪಕ್ಷಕ್ಕೆ ಇದ್ದ ರೀತಿಯಲ್ಲೇ ಡೆವಲಪ್ಮೆಂಟಿನ ಬಗ್ಗೆ ಓರಿಯೆಂಟೇಷನ್ ಇರುತ್ತೆ. ನಮ್ಮ MLA ಆದ ಒಬ್ಬ ಮಾಮೂಲು MLAಗೆ ಹೆಚ್ಚಿನವರಿಗೆ ಅಂತಲ್ಲ, ಮಾಮೂಲು ಒಬ್ಬ ಕಾರ್ಯಕರ್ತ ಸಿಕ್ಕಿದ್ರೆ, ಮಾಮೂಲು ಒಬ್ಬ ವೋಟರ್ ಸಿಕ್ಕಿದ್ದಾನೆ ಮಾರೆ ಅಂತ ಕೇಳುವಷ್ಟು ಕನೆಕ್ಟ್ ಇರುತ್ತೆ. ನಮ್ಮ ಒನ್ ಆಫ್ ದಿ ಬೇಸಿಕ್ ಸ್ಟ್ರೆಂತ್ ನಮ್ಮದು ಹಿಂದುತ್ವ ಅಂತ ಎದುರು ಪಾರ್ಟಿಯವರು ಸ್ವೀಕಾರ ಮಾಡಿದ್ದಾರೆ. ನಮಗೆ ಅದು ಓಟು ಕೊಡುವ ಒಂದು ಕೌ ಅದು. ಅದನ್ನ ಇಲೆಕ್ಷನ್ ಸಮಯದಲ್ಲಿ ಸಹಜವಾಗಿ ಎಲ್ಲಾ ಶಕ್ತಿಗಳನ್ನು ಉಪಯೋಗ ಮಾಡಿದಾಗ ಅದನ್ನು ಪಕ್ಷ ಉಪಯೋಗ ಮಾಡುತ್ತೆ. ಇಲೆಕ್ಷನ್ ಟೈಮಲ್ಲಿ ಈಗ ಕಾಂಗ್ರೆಸ್ನವರು ಇಲ್ಲಿ ಬಂದು ಹೋದ್ರು. ನಾನು ಅವ್ರ ಹತ್ರ ಕೇಳಿದೆ, ಈ ಸರ್ತಿ ನಿಮ್ಮ ನಿಕ್ಲೆಗೆ ಎಂಚ ಉಂಟು ಅಂತ ಕೇಳಿದೆ. ಈಗ ಕಾಂಗ್ರೆಸ್ನವರು ಬಂದಿದ್ರು ಇಲ್ಲಿ ಒಂದು ಗಂಟೆ ಮೊದಲು. ಈ ಸರ್ತಿ ಬಿಲ್ಲವೇರ್ನ ಓಟು ಕನ್ಸಾಲಿಡೇಷನ್ ಅಂತ ಪಣಿ ಚಾನ್ಸ್ ಉಂಟು ಅಂತ ಅವ್ರು ಹೇಳಿದ್ರು. ನಾನು ಹೇಳಿದೆ ಈ ಸರ್ತಿ ಅವರೆಲ್ಲ ಮುಸ್ಲಿಮ್ಸ್, ಈ ಬ್ಯಾರಿ ಹಿಂದೂ ಜಗಳ ಬಾರಿ ಒಂದು ಇಂಟೆನ್ಸಿವ್ ಆಗಿದ್ದಾಗ ಇಲ್ವಲ್ಲ ಹೇಳಿದೆ, ಅದು ನಿಮಗೆ ಸ್ವಲ್ಪ ಪ್ಲಸ್ ಆಗ್ಬಹುದು ಹೇಳಿದೆ ನಾನು. ಒಂದು ಫ್ರಿಂಜ್ ಎಲಿಮೆಂಟ್ ಅಂತ ಸಮಾಜದಲ್ಲಿ ಇರುತ್ತೆ. ಒಂದು ಫ್ರಿಂಜ್ ಎಲಿಮೆಂಟ್ ಅಂತ ಮುಸ್ಲಿಮ್ಸ್ ಅಲ್ಲಿ ಒಂದು 10 ಜನ ಇರ್ತಾರೆ, ಹಿಂದೂ ಅಲ್ಲಿ ಇರ್ತಾರೆ. ಅವರು ಇದನ್ನೆಲ್ಲ ಮಿಸ್ಯೂಸ್ ಮಾಡ್ತಾರೆ. ಅದು ಎಲ್ಲವನ್ನು ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಏನಿಲ್ಲ. ಯಾರೋ ಒಬ್ರು ಲೀಡರ್ ಹೇಳಿದಾಗ ಒಬ್ಬ ಜೈಲಿಗೆ ಹೋದ ಕೂಡಲೇ ಅದು ಇಡೀ ಪಾರ್ಟಿಯಲ್ಲಿ 1000 ಜನ ಕಾರ್ಯಕರ್ತ ಇದೆ, ಒಂದು 4 ಜನ ಕೆಟ್ಟವ್ರು ಇರ್ತಾರೆ. ಅವ್ರನ್ನ ನಾವು ಕೆಟ್ಟ ಎಡ್ಡೆ ಜನ ತೀರ್ನ ಓಟು ಬೋಡ್ತಿ ಅಂತ ಹೇಳಲಿಕ್ಕೆ ಬರಲ್ಲ. ಇನ್ನು ಯಾರೋ ಕೆಲವು ಎಂಪಿಗಳು, ಅದೆಲ್ಲ ಸತ್ಯ ಇದೆ, ಕೆಲವು ಎಂಪಿಗಳು ಹಿಂದುತ್ವ ಬಿಟ್ಟು ಬೇರೆ ಏನು ಮಾತಾಡಲ್ಲ. ಯಾಕಂದ್ರೆ ಅದು ಇಟ್ ಗಿವ್ಸ್ ಪೊಲಿಟಿಕಲ್ ಡಿವಿಡೆಂಡ್. ಇದು ಅದಕ್ಕೆ ಬೇಕಾದ್ರೆ ನಾನು ಹೋಗುದು. ತುಂಬಾ ಜನ ನನಗೆ ತುಂಬಾ ಕ್ಲೋಸ್ ಮುಸ್ಲಿಮ್ಸ್ ಎಲ್ಲ, ನಾನು ಈಶ್ವರಮಂಗಲಕ್ಕೆಲ್ಲ ಹೋಗಿದ್ದೆ, ಪಾಕಿಸ್ತಾನ ನಿಮ್ಮ ಹುಡುಗಿಯರ ರಾತ್ರಿ ಹೋಗುದು, ನಾನು ಭಾಷಣ ಮಾಡ್ತೇನೆ ಅದನ್ನು. ನನ್ನ ಕ್ಲೋಸ್ ಫ್ರೆಂಡ್ ಮುಸ್ಲಿಮ್ಸ್ ಅಲ್ಲಿ ಕೂತರು, ಕೋಡೆ ಎನ್ನೊಟ್ಟಿಗೆ ರೀತಿ ಸೋಕುಡಿತೀರಿ, ನೀವು ಭಯಂಕರ ಬಾತೇರಿಪೇರಿ ಅಂತ ಹೇಳಿದ್ದಿದೆ. ಬಟ್ ದಟ್ ಇಸ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ ನಾನು ಮಾಡ್ತಾ ಇರೋದು. ಬಟ್ ಒನ್ಸ್ ಯು ಕಮ್ ಇನ್ ಟು ದ ಗವರ್ಮೆಂಟ್, ನಮ್ಮ ಸರ್ಕಾರ ಹಾಗೆ ಮಾಡಿದೆ ಅಂತ ನನಗೆ ಅನ್ಸಲ್ಲ. ಅದು ಕಾಂಗ್ರೆಸ್ನವರು ಮಾಡಿಲ್ಲ. ನಿಮ್ಗೆ ತುಂಬಾ ಜನರಿಗೆ ಇದೆ, ಕಾಂಗ್ರೆಸ್ನವರು ಬತ್ತಗುಡ್ಲಿ ಬ್ಯಾರ್ಲಿ ನಾವು ಭಯಂಕರ ರಾಪುಂಡು, ಕಾಂಗ್ರೆಸ್ನವರು ಬಂದ ಕೂಡಲೇ ಮುಸ್ಲಿಮ್ಸಿನ ಫ್ರಿಂಜ್ ಎಲಿಮೆಂಟ್ ನವರು ಹಾರ್ತಾರೆ. ನಮ್ಮ ಹುಡುಗರು ಹಾರುದಿಲ್ಲ, ಹಿಂದೂ ಹುಡುಗರು. ಅದು ಬಿಟ್ಟು ಕಾಂಗ್ರೆಸ್ನ MLA MP ಹೋಗಿ ಹಿಂದುಲೆಗೆ ಹಾಕ್ಲೆ ಮಾಡ್ಲೆ ಅಂತ ಹೇಳುವ ಸಂಗತಿ ಅವರು ಮಾಡಿದ್ರು. ಯಾಕಂದ್ರೆ ದಿಸ್ ಇಸ್ ಎ ಸಿವಿಲ್ ಸೊಸೈಟಿ. ಇದರಲ್ಲಿ ಇಲೆಕ್ಷನ್ಗೆ ಯಕ್ಷಗಾನಕ್ಕೆ ಬಣ್ಣ ಹಾಕುವಾಗ ನೀವು ಮೈರಾವಣನಾಗೆ ಮಾತಾಡ್ತೀರಿ. ನಿಮಗೆ ಅರ್ಥ ಆಗಿರ್ಬೋದು ಇದೇ ಹೋಟೆಲ್. ಯಾರಿಗಾದ್ರೂ ನೀವು ನಿರೀಕ್ಷೆ ಮಾಡಿದಾರ ರಾಮ ಮಂದಿರದ ಏನು ಇಶ್ಯೂ ಬಹಳ ಒಂದು ಅದನ್ನು ಕಟ್ಟಿಯಾದ ಕೂಡಲೇ ಈ ಹೋಟೆಲ್ ಬಿಜೆಪಿ ವಿಲ್ ಕ್ರಾಸ್ 400 ಮಿಯರ್ಲಿ ಬಿಕಾಸ್ ಆಫ್ ರಾಮ ಮಂದಿರ ಅಂತ ತುಂಬಾ ಜನರ ಮನಸ್ಸಲ್ಲಿತ್ತು. ಆದ್ರೆ ನಾನು ಹೇಳುದು ಪೊಲಿಟಿಕ್ಸ್ ಗ್ರೌಂಡ್ ಲೆವೆಲ್ ಅಲ್ಲಿ ಇವಾಲ್ವ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಅದರಿಂದಾಗಿ ಅದನ್ನು ಭಾರಿ ದೊಡ್ಡ ಇಲೆಕ್ಷನ್ ಇಶ್ಯೂ ಆಗ್ಲಿಲ್ಲ ಈ ಸರಿ. ಅದು ಬಿಜೆಪಿ ಅವರು ಹ್ಯಾಂಡ್ ಮಾಡಿದ ಮಿಸ್ಟೇಕ್ ಇರ್ಲಿಕ್ಕೂ ಅದನ್ನ ಬೇರೆ ನಾನೇ ಬುದ್ಧಿವಂತ, ನನಗೆ ಬಿಡ್ತಿದ್ರೆ ರಾಮ ಮಂದಿರವನ್ನ ಆ ರೀತಿ ನಾನು ಹ್ಯಾಂಡಲ್ ಮಾಡ್ತಿರ್ಲಿಲ್ವ ಏನೋ, ಇದರಿಂದ ಹೆಚ್ಚು ಪೊಲಿಟಿಕಲ್ ಡಿವಿಡೆಂಡ್ ತಕೊಳ್ಳಿಕ್ಕೆ ಸಾಧ್ಯ ಇತ್ತು. ಆದ್ರೆ ಜನರಿಗೆ ಅರ್ಥ ಆಗಿದೆ ದರ್ ಇಸ್ ಸಮಥಿಂಗ್ ಬಿಯಾಂಡ್ ರಾಮ ಮಂದಿರ. ಎಸೆನ್ಷಿಯಲಿ ಜನಗಳು ಅದನ್ನು ಮಾಡರೇಟ್ ಮಾಡೋ ರೀತಿ ಇದೆಯಲ್ಲ, ಅದಕ್ಕೆ ಬಿಜೆಪಿ ರಿಸೆಪ್ಟಿವ್ ಆಗಿದೆ. ಅದು ದಟ್ ಹೇಗ್ರಿ ಕಂಪ್ಲೀಟ್ಲಿ. ಈಗ ನಾನು ಕೇಳ್ತಾರೆ, ಇದಕ್ಕೆ ಒಂದು ಕೊರೋಲರಿ ಆಗಿ ಅನಂತಕುಮಾರ್ ಹೆಗಡೆ ಅಂತವರನ್ನ, ಪ್ರತಾಪ್ ದೂರ ಇಟ್ಟದ್ರಲ್ಲಿ ಏನಾದ್ರು ಒಂದು ಇಸ್ ದೇರ್ ಎ ಮೆಸೇಜ್ ದಟ್ ವಿ ಆರ್ ಟ್ರೈಂಗ್ ಟು ಮಾಡರೇಟ್? ಇಲ್ವೇ ಇಲ್ಲ. ನಾನು ಆಕ್ಟಿವ್ ಪಾಲಿಟಿಕ್ಸ್ ಅಲ್ಲಿ ಇಲ್ಲದಿರ್ಬೋದು, ಆದ್ರೆ ಅನಂತಕುಮಾರ್ ಹೆಗಡೆ, ನಿಮ್ಮ ಮತ್ತೊಬ್ರು ಯಾರು ಹೇಳಿದ್ವಿ, ಪ್ರತಾಪ್ ಸಿಂಹ, ಇನ್ನ ನಳಿನ್ ಕುಮಾರ್, ಅವರೆಲ್ಲ ಹಿಂದುತ್ವದ ವೋಕಲ್ ಎಂತದ್ದು ವಾಯ್ಸ್ ಆಗಿದ್ರು. ಅವರಿಗೆಲ್ಲರಿಗೂ ಸೀಟ್ ಮಾಸ್ ಆಗಿ ಅವರನ್ನು ಬದಿಗಿಟ್ಟಿದ್ದಾರೆ. ಏನಾದ್ರು ಮೆಸೇಜ್ ಕೊಡ್ತಾ ಅಂತ ನೀವು ಕೇಳುದು. ಆ ಕಾರಣಕ್ಕಾಗಿ ಅವ್ರು ಯಾರನ್ನು ಸೀಟ್ ಕೊಡದೆ ಇದ್ದದ್ದಲ್ಲ. ಅವರವರಿಗೆ ಅವರವರದ್ದೇ ಆದ ಕಾರಣಕ್ಕೆ ಸೀಟ್ ಇಲ್ಲ ಅಂತ ಆಗಿದೆ ಅಷ್ಟೇ. ಅದು ನಾನು ಪಾರ್ಟಿಯಲ್ಲಿ ಇದ್ದುಕೊಂಡು ಎಲ್ಲವನ್ನೂ ನಿಮ್ಮ ಹತ್ರ ಹೇಳಲಿಕ್ಕೆ ನನಗೆ ಅದರ ಸತ್ಯ, ನಾನು ಮೊದಲೇ ಅದನ್ನು ನಿರೀಕ್ಷೆ ಮಾಡಿದ್ದೆ. ನಿಮಗೆ ಗೊತ್ತಾಗುದಿಲ್ಲ. ಈಗ ಪ್ರತಾಪ್ ಸಿಂಹ ಹೇಳಿದ್ರೆ ಏನು ದೊಡ್ಡ ನನಗೇನು ಪಾರ್ಟಿನ ಇದು ಬರ್ಲಿಕ್ಕಿಲ್ಲ. ಈಗ ಪ್ರತಾಪ್ ಸಿಂಹ ಅವರು ಇದ್ದಾರೆ. ಪ್ರತಾಪ್ ಸಿಂಹನ ಫ್ಯಾನ್ಗಳು ಪುತ್ತೂರಲ್ಲಿ ಇದ್ದಾರೆ. ಇಲ್ಲಿ ಪುತ್ತೂರು ಇಟ್ಟುಕೊಂಡ ತಾರನ್ನು ಸೀಟ್ ಕೊಡ್ಲಿ, ಮೈಸೂರು ಓಡ್ತಾನೆ, ಎಂಕ್ಳು ಗೆಲ್ಪಾಪ ಅಂತ ಎಲ್ಲ ಫೇಸ್ಬುಕ್ ಅಲ್ಲಿ ಬರ್ತಾರೆ, ಮಂಗಳೂರಲ್ಲಿ ಕೊಡಿ ಅಂತ. ಪ್ರತಾಪ್ ಸಿಂಹ ಒಳ್ಳೆ MP, ಬಟ್ ಅವರಿಗೂ ಕೆಲವೆಲ್ಲ ಸಮಸ್ಯೆಗಳಿದೆ. ಆ ಸಮಸ್ಯೆಗಳು ಹೈಲೈಟ್ ಆಗಿದೆ. ಅದನ್ನು ಹಿಂದುತ್ವದ ಅವರ ವಾಯ್ಸ್ ಸ್ವಲ್ಪ ಸಮಯ ಮುಚ್ಚಿ ಹಾಕಿದೆ. ಅವರು ಹಿಂದುತ್ವದ ವೋಕಲ್ ಇದಾಗೋ ಅಂತ ಒಂದು ಆ ಪಿಚ್ಚಲ್ಲಿ ಮಾತಾಡುವವರು ಬೇರೆ ಇಲ್ಲ ಅಂತ ಹೇಳೋ ಕಾರಣಕ್ಕೆ ಅವರನ್ನು ಸಸ್ಟೈನ್ ಮಾಡಿದೆ. ತುಂಬಾ ವಿಷಯಗಳಲ್ಲಿ ಅವರಿಗೂ ಪಕ್ಷ ಗೈಡೆನ್ಸ್ ಕೊಟ್ಟಿದೆ.
ಕೆಲವು ಸರ್ತಿ ಪಕ್ಷಕ್ಕೆ ಸಾಕಾಗೋದಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ, ನೀವು ತುಂಬಾ ಕೇಳಿದ್ರೆ ನಾನು ಮತ್ತೆ ಕ್ಯಾಮರಾ ಆಫ್ ಮಾಡಿ ಬೇಕಾದ್ರೆ ಉತ್ತರ ಕೊಡ್ತೇನೆ. ಪ್ರತಾಪ್ ಸಿಂಹ ಅವರು ಮೈಸೂರು ಬೆಂಗಳೂರು ರಸ್ತೆಯನ್ನು ಯಾರು ಮಾಡಿದ್ದು ಅಂತ ಕೇಳಿದ್ರೆ ಯಾರು ಮಾಡಿದ್ದು? ಪ್ರತಾಪ್ ಸಿಂಹನೇ ಅಂತ ಅವ್ರು ಮಾಡಿಟ್ಟಿದ್ದಾರೆ. ಅವರು ನೀವು ಪೇಪರ್ ಅಲ್ಲಿ ಕೊಟ್ರೆ ಮಾತಾಡಿದ್ರೆ ಅವರು ದಶಪಥ ಮಾತಾಡ್ತಿದ್ರು. ಬಟ್ ದಟ್ ಇಸ್ ನಾಟ್ ದ ಟ್ರೂತ್. ಅದನ್ನ ನಿತಿನ್ ಗಡ್ಕರಿಯೇ ಮಾಡಿದ್ರು. ಅದನ್ನ ಅದು ಪಾರ್ಟಿ ಅವರಿಗೆ ಇಟ್ ಡಸಂಟ್ ಗೋ ವೆಲ್ ವಿತ್ ದ ಅದರ್ ಪಾರ್ಟಿ ಮೆಂಬರ್ಸ್. ನಮ್ಮ MLA ಗಳಲ್ಲಿ ಮೈಸೂರಲ್ಲಿ ಇದ್ದವರಿಗೆ ಅದು ಇಷ್ಟ ಆಗಲ್ಲ. ಈವನ್ ವಿರೋಧ ಪಕ್ಷದವರಿಗೆ ಇಷ್ಟ ಆಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ಪ್ರತಾಪ್ ಸಿಂಹನಿಗೆ ಶ್ರೀರಂಗಪಟ್ಟಣದಿಂದ ಎಷ್ಟು 9 ಕಿಲೋಮೀಟರ್ ಆದ್ಮೇಲೆ ಅಲ್ಲಿ ಮಾತ್ರ, ಅದರಿಂದ ಮಂಡ್ಯದಿಂದ ಡಿ ಕೆ ಸುರೇಶ್ ಎಲ್ಲವೂ ನಾನ್ ಮಾಡಿದ್ದೇನೆ ಅಂತ ಹೇಳಿದ್ದು ಅದು ಸತ್ಯವೋ ಸುಳ್ಳಾದ್ರು ಅದು ಬೇರೆಯವರು ಅದನ್ನ ಆಕ್ಸೆಪ್ಟ್ ಮಾಡಲ್ಲ. ಸಂಘದಲ್ಲಿ ಒಂದು ಮಾತಿತ್ತು, ನೀವು ಒಂದು ಗುಂಪಿದ್ರೆ ಗುಂಪಿನಿಂದ 4 ಹೆಜ್ಜೆ ಮುಂದೆ ನಿಂತರೆ ನೀವು ಒಂದು ಲೀಡರ್ನ ಕಾಣ್ತೀರಿ. ಆ ವ್ಯಕ್ತಿ 4 ಹೆಜ್ಜೆ ಮುಂದೆ ನಿಲ್ಬೇಕು, ಒಂದು 10 ಹೆಜ್ಜೆ ಮುಂದೆ ಹೋಗಿ ನಿಂತು ಇವಾಗ ಬರ್ಲು ಹೇಳ್ತಾರೆ ಉಳಿದವರು, ಇವಾಗ ಬರ್ಲು ಹೇಳ್ತಾರೆ. ಅಷ್ಟು ಅಂದ್ರೆ ಸಮಾಜಕ್ಕಿಂತ ಸ್ವಲ್ಪ ಮುಂದೆ ನಿಂತ್ರೆ ಅವ ಲೀಡರ್ ಆಗ್ತಾನೆ. ತುಂಬಾ ಮುಂದೆ ನಿಂತ್ರೆ ಬಹಳ ಸೆಲ್ಫ್ ಸೆಂಟರ್ಡ್ ಆಗ್ಬಿಡ್ತಾನೆ. ಅದು ಇಮೇಜ್ ಆಯ್ತು, ಅವರನ್ನು ಜನ ಆಕ್ಸೆಪ್ಟ್ ಮಾಡೋದಿಲ್ಲ. ಪ್ರತಾಪ್ ಸಿಂಹ ಗ್ಯಾಪ್ ತಗೊಂಡ್ರೆ ಜಾಸ್ತಿ ಆಯ್ತು ನನ್ನ ಲೆಕ್ಕದಲ್ಲಿ. ಕನ್ಸಿಸ್ಟೆಂಟ್ಲಿ ಈಗ ನನಗೆ ಮೈಸೂರು ನಳಿನ್ ಕುಮಾರ್ ಕಟೀಲಿಗೂ ಅಷ್ಟೇ, ಅವರ ಪ್ಲಸ್ ಗಳು ಮೈನಸ್ ಗಳು. ನಳಿನ್ ಕುಮಾರ್ ನನಗಿಂತ ತುಂಬಾ ಜೂನಿಯರ್, ನಾನು ಜಿಲ್ಲೆಯ ಜನರಲ್ ಸೆಕ್ರೆಟರಿ ಆಗಿರೋರು ಮತ್ತೆ ಬಂದು ಸೇರ್ಕೊಂಡದ್ದು ಅವರು. ಅವರ ಸ್ಥಾನ ಅಥವಾ ಅದರಲ್ಲಿರುವ ಬಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ ನಾನ್ ತಿಳ್ಕೊಂಡ ಪ್ರಕಾರ ಅಧ್ಯಕ್ಷರಾದಾಗ ಯಾಕೆ ಸಾಧ್ಯ ಆಗ್ಲಿಲ್ಲ? ಅದು ಯಾಕೆ ಅಂತ ಹೇಳಿದ್ರೆ ಅವರಿಗೆ ಒಂದು ಅವರದ್ದೇ ಆದ ಒಂದು ರಸ್ಟಿಕ್ ಸಪೋರ್ಟ್ ಅಂತ ಏನು ರೂರಲ್ ಗ್ರೌಂಡ್ ಲೆವೆಲ್ ಅಲ್ಲಿ ಇತ್ತಲ್ಲ, ಅದನ್ನ ಅವ್ರು ಬಿಲ್ಡಪ್ ಮಾಡಬಹುದಿತ್ತು. ನಿಮಗೆ ಏನು ಶಕ್ತಿ ಇದೆ, ನೀವು ಯು ಶುಡ್ ಪ್ಲೇ ಟು ಯುವರ್ ಸ್ಟ್ರೆಂತ್. ಇವರಿಗೆ ಅದೆಲ್ಲ ತಲೆಗೆ ಹೋಗ್ಲಿ. ಇದು ಸ್ವಲ್ಪ ಅದು ಬಿಜೆಪಿ ಅಂತ ಅಲ್ಲ, ಹೊಸಬ್ರಿಗೆ ಈಗ ನನ್ನನ್ನು ಸಹ ಏನು ನಾನು ನಾಳೆ ಏನಾದ್ರು ಅಚಾನಕ್ MP ಆಗಿ ಬಿಡ್ತಿದ್ರೆ ಮೊನ್ನೆ ನನಗೆ ಏನಾದ್ರು ಸೀಟ್ ಕೊಡ್ತಾರೆ ಮತ್ತೆ ನಾನು ಸಹ ಸುರೇಶ್ ಅಂತ ದೂರದಿಂದ ಕೇಳುವ ಅದನ್ನ ಟೆಂಡೆನ್ಸಿ ಬರ್ತದೆ ಮನುಷ್ಯರಿಗೆ. ಅದು ಇಟ್ ಕರಪ್ಟ್ಸ್ ಯು ಅಂತ ನಾನು ಹೇಳುದು. ಆ ಗ್ಲೋರಿ ಅದಕ್ಕೆ ಏನ್ ಹೇಳುದು ಒಂಥರ ಇಟ್ ಕರಪ್ಟ್ಸ್ ಯು. ಮತ್ತೆ ನನಗೆ MP ಗಳ ಜೊತೆ ಮಂತ್ರಿಗಳೊಟ್ಟಿಗೆ ಹೋಗ್ಲಿಕ್ಕೆ ಇಷ್ಟ ಬಿಟ್ರೆ ಸುರೇಶನೊಟ್ಟಿಗೆ ಚಾ ಬಿಡ್ಲಿಕ್ಕೆ ಇಂಟ್ರೆಸ್ಟ್ ಹೋಗ್ತದೆ. ಆವಾಗ ನಿಮಗೆ ಗ್ರಾಜುವಲ್ ಡಿಸ್ಕನೆಕ್ಟ್ ಸ್ಟಾರ್ಟ್ ಆಗ್ತದೆ. ಅದು ಗೊತ್ತೇ ಆಗುದಿಲ್ಲ ಅವರಿಗೆ. ತುಂಬಾ ಲೀಡರ್ಗಳು ನಮಗೆ ಹೇಗೆ ಕಾಣ್ತದೆ ಪಬ್ಲಿಕ್ ಅಲ್ಲಿ ಅವರ ಫೇಸ್ ಹೇಗಿದೆ ಹಾಗೆ ಅವರು ಇರಲ್ಲ. ನೀವು ತುಂಬಾ ಒಳ್ಳೆ MLA ಅಂತ ಗ್ರಹಿಸಿದವರು ದೇ ಆರ್ ಹೈಲಿ ಕರಪ್ಟ್ ಅಂತ ನನಗೆ ಗೊತ್ತಿದೆ. ಅದು ಎಂತ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ತುಂಬಾ ಲೀಡರ್ಗಳು ಯಾಕೆ ಸೀಟ್ ಕಳ್ಕೊಂಡ್ರು ಅದು ಪಬ್ಲಿಕ್ನ ದೃಷ್ಟಿಯಿಂದ ಅದು ಬರೀ ಅನಿಗ್ಮ ಆಗಿ ಉಳಿತದೆ. ಅದು ಸತ್ಯ ಅಲ್ಲ ಅವರಿಗೆ ಗೊತ್ತಿರುವಂತ ಸಂಗತಿ. ಕಾಂಗ್ರೆಸ್ಸಿನ ಲೀಡರ್ಸ್ ಸ್ವಲ್ಪ ಶೈನ್ ಆಗುದು ಯಾಕೆ ಜಾಸ್ತಿ ಅಂತ ಹೇಳಿದ್ರೆ ಅವರೊಂಥರ ಸ್ಟ್ರೀಟ್ ಫೈಟರ್ಸ್. ಅವರು ನಮ್ಮಲ್ಲೆಲ್ಲ ಗ್ರೂಮ್ ಮಾಡಿ ಬಂದಂತ ಲೀಡರ್ಸ್ ಇರುವಂತದ್ದು. ಅಂದ್ರೆ ನಮ್ಮಲ್ಲಿ ಸ್ವಯಂ ಸೇವಕರು ಕಾರ್ಯಕರ್ತ ಅಂತ ಹೇಳುವ ಒಬಿಡಿಯನ್ಸ್ಗೆ ಹೆಚ್ಚು ಗೌರವ ನಮ್ಮಲ್ಲಿ. ದಟ್ ಇಸ್ ಎ ಕ್ಯಾಶುಯಾಲಿಟಿ, ಅದು ಸಮಸ್ಯೆ. ಹಾಗಾಗಿ ನಿಮ್ಮ ಲೀಡರ್ಶಿಪ್ ಸ್ವಲ್ಪ ಟಿಮಿಡ್ ಆಗಿ ಇದೆ ಅಂತ ಹೇಳಿದ್ರೆ ಅದನ್ನು ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಷ್ಟು MLA ಗಳಿದ್ದಾರೆ. ಒಂದು ಗಲಾಟೆ ಆದ್ರೆ ಕಡೆಗೂ ಸ್ವರ ಕೇಳುದು ಮರು ದಿವಸ ಕಾದರ್ ಮಾತಾಡಿದ್ದೇ ಬರುದು. ನಮ್ಮವರು ಮಾತಾಡಿದ್ದು ತುಂಬಾ ಜನ ಮಾತಾಡ್ಬೇಕಾದ್ರೆ ಆಯ್ತಾ ಪಣ್ಣ ಅಂತ ಬೇರೆ ಅದೆಲ್ಲ ಸಮಸ್ಯೆಗಳಿದೆ. ಅದೆಲ್ಲ ಸಣ್ಣ ಸಣ್ಣ ಫ್ಲಾಸ್ ಇರ್ತದೆ. ಅದೇ ಅಂದ್ರೆ ನಮ್ಮದು ವೆಲ್ ಕೊಹೆಸಿವ್ ಯೂನಿಟ್ ಆದ ಕಾರಣ ಇಂಡಿವಿಜುವಲ್ ಎಂಟಿಟಿಗೆ ಭಾರಿ ಇದಿಲ್ಲ, ಭಾರಿ ಅಂತವ್ರು ಜನರಲಿ ಪಾರ್ಟಿ ಬಿಟ್ಟು ಹೋಗ್ತಾರೆ. ನಾನೊಂದು 2 ವರ್ಷ ಮೊದಲೆಲ್ಲ ಸಿದ್ದರಾಮಯ್ಯನನ್ನ ಸ್ವಲ್ಪ ಹೊಗಳಿ ಬರೆದ್ರೆ ಇಡೀ ಬಿಜೆಪಿ, ನಾನು ಅದಕ್ಕೆ ಬರೆದದ್ದುಂಟು ಪೋಸ್ಟ್ಗಳನ್ನ. ಇಡೀ ಬಿಜೆಪಿ ನೀವೆಂತದ್ದು, ನೀವು ಕಾಂಗ್ರೆಸ್, ನೀವು ಹುಚ್ಚ, ಅವ ಸಿದ್ದರಾಮಯ್ಯ ಮುಲ್ಲ, ವಿಪರೀತ ಬೈದು ಅವರು ಅಂದ್ರೆ ಅವನನ್ನ ಆಕ್ಸೆಪ್ಟ್ ಮಾಡ್ತಿದ್ದಿಲ್ಲ. ನಾನು ಅಷ್ಟಕ್ಕೆ ಬರೆಯುದು. ಜನರ ಮೂಡ್ ಹೇಗಿದೆ ಅಂತ ನಮಗೆ ಅದರಲ್ಲಿ ಬಿಜೆಪಿಯವರ ಮೂಡ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಇಲೆಕ್ಷನ್ ಹತ್ರ ಬರ್ತಾ ಇರಬೇಕಾದ್ರೆ ಅಥವಾ ಬಿಜೆಪಿಯ ಬೊಮ್ಮಾಯಿ ಸರ್ಕಾರ ನಡೀತಾ ಇರೋ ಪುನಃ ನಾನು ಹಾಗೆ ಬರೆದು ನೋಡಿದ್ದೇನೆ. ಅವರೆಲ್ಲ ಸೈಲೆಂಟ್ ಆಗಿದ್ದಾರೆ. ಅವರು ಸಿದ್ದರಾಮಯ್ಯನ ಪರ ಬರೀಲಿಲ್ಲ, ಇವರ ಪಂಪುರಂದ ಜನ ಬನ್ನಿಸ್ಟ್ರಾಂಗಿ ಅಂತ ಹೇಳುವ ಫೀಲಿಂಗ್ ಬಂದೆ. ಅದು ಲೀಡರ್ಶಿಪ್. ಅದು ಕಾಂಗ್ರೆಸ್ನವರು ಆ ಲೀಡರ್ಶಿಪ್ ಕೊಟ್ಟ ಕಾರಣ. ಆದ್ರೆ ಬಿಜೆಪಿಯಲ್ಲಿ ಇಲ್ಲ. ಆಕ್ಚುಲಿ ಕರ್ನಾಟಕದಲ್ಲಿ ಆ ಸಮಸ್ಯೆ ಇಲ್ಲ. ಹಾಗಾಗಿ ನಾವು ಸೋತೇವೆ. ಈಗ ಮೊನ್ನೆ ಮೋದಿ ಹಾಗೆ ಕರ್ನಾಟಕದಲ್ಲಿ ಒಂದು ವ್ಯಕ್ತಿ ಇರ್ತಿದ್ರೆ ನಾವು ಗೆಲ್ತಿದ್ದೆವು, ಅಥವಾ ಇದಕ್ಕಿಂತ ಜಾಸ್ತಿ ಪರ್ಫಾರ್ಮ್ ಮಾಡಬಹುದಾಗಿತ್ತು. ಅದು ಮಾಡಬಹುದಿತ್ತು. ಇಫ್ಸ್ ಅಂಡ್ ಬಟ್ಸ್. ಅದು ನಮಗೂ ನಮ್ಮ ಲೀಡರ್ಶಿಪ್ ಕೂಡ ಕನ್ಫ್ಯೂಷನ್ ಇದೆ. ಬಿಜೆಪಿಗೆ ದೇ ಆರ್ ನಾಟ್ ವೆರಿ ಕ್ಲಿಯರ್ ಅಬೌಟ್ ದ ಫ್ಯೂಚರ್ ಆಫ್ ಕರ್ನಾಟಕ. ಅವರಿಗೆ ಅನಂತ್ ಕುಮಾರ್, ನಳಿನ್ ಕುಮಾರ್, ಪ್ರತಾಪ್ ಸಿಂಹ, ಶೋಭಾ ಕರಂದ್ಲಾಜೆ ಹಾಗೆ ಒಂಥರ ಅಗ್ರೆಸಿವ್ ಆ ಭಾಷಣ ಮಾಡುವವರನ್ನೇ ಲೀಡರ್ ಅಂತ ಪ್ರೊಜೆಕ್ಟ್ ಮಾಡ್ಬೇಕಾ? ಅಲ್ಲ, ಆಕ್ಚುಲಿ ಬೊಮ್ಮಾಯಿ ಇಸ್ ಎ ವೆರಿ ನಾಲೆಜಬಲ್ ಪರ್ಸನ್ ಅಂತ ನನ್ನ ಪರ್ಸೆಪ್ಷನ್ ಇದೆ.
ಅವರಿಗೆ ತುಂಬಾ ತಿಳುವಳಿಕೆ ಇರುವರು ಅಂತ. ಆ ರೀತಿಯ ಮನುಷ್ಯನನ್ನ ಮಾಡಬೇಕಂತ ಹೇಳಿ ಇನ್ನೂ ಗೊಂದಲ ಇದೆ ಬಿಜೆಪಿ ಅವರಿಗೆ. ತುಂಬಾ ಬಾರಿ ನಮಗೆ ಈ ತರ ಮಾತಾಡುವವರನ್ನು ಮಾಡಿದ್ರೆ ವೋಟ್ ಜಾಸ್ತಿ ಬರ್ಬೋದು ಅಂತ ಕಾಣ್ತದೆ. ಬಟ್ ವೆನ್ ದೇ ವರ್ ಗಿವನ್ ದಿ ಆಪರ್ಚುನಿಟಿ ದೇ ವರ್ ಆಲ್ ಫೇಲ್ಯೂರ್ಸ್. ಅದು ನೀವು ಹಿಂದುತ್ವದ ಲೀಡರ್ ಅನ್ನೇ ತುಂಬಾ ಜನ ಫೇಸ್ಬುಕ್ ಅಲ್ಲಿ ಬರೀತಾರೆ, ಮುಂದಿನ ಭವಿಷ್ಯದ ನಾಯಕ ಅನಂತ್ ಕುಮಾರ್ ಹೆಗ್ಡೆ ಅಂತ ಬರೀತಾರೆ. ಅವ್ರಿಗೆ ಎಂಪಿ ಸೀಟೇ ಇಲ್ಲ, ಎಂಪಿ ಸೀಟೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಬೇರೆ ಕೆಲವು ಸತ್ಯಗಳು ಇಲ್ಲಿ ಪರಿಯವರಿಗೆ ಪಾಪ ಗೊತ್ತಿರುವುದಿಲ್ಲ. ಹಾಗಾಗಿ ಬಿಜೆಪಿ ಕರ್ನಾಟಕದ ಬಗ್ಗೆ ಇನ್ನೂ ತುಂಬಾ ಕ್ಲಾರಿಟಿ ಇಲ್ಲ, ಯಾವ ದಾರಿಯಲ್ಲಿ ಹೋಗ್ಬೇಕು. ನಾವು ಒಂದು ಸ್ಟ್ರಾಂಗ್ ಲೀಡರ್ಶಿಪ್, ಈಗ ಯಡಿಯೂರಪ್ಪರನ್ನ ಲೀಡರ್ಶಿಪ್ ಮಾಡ್ಲಿಕ್ಕೆ at a particular juncture BJP has resigned to the fact that ಯಡಿಯೂರಪ್ಪ is the only option. ಆದ್ರೆ ಅವರ ಮೊದಲಿನ ಇದು ಎಲ್ರಿಗೂ ಆಕ್ಸೆಪ್ಟ್ ಅಂತ ಹೇಳುದು ಬಿಜೆಪಿಯ ಒಳಗೆ ಇಲ್ಲ. ಪುತ್ತಿಲರ ಬಂಡಾಯ ಅಂತ ಹೇಳ್ಬೇಡಿ, ಬಂಡಾಯದ ಫೇಸ್ ಆಗಿ ಪುತ್ತಿಲ ಇದ್ರು ಅಂತ ತಿಳ್ಕೊಳ್ಳಿ ನೀವು. ನುಂಗ್ಲಿಕ್ಕಾಗದಷ್ಟೇ ನಾವು ಹಿಂದುತ್ವವನ್ನು ಸ್ವಲ್ಪ ಓವರ್ ಡೋಸ್ ಮಾಡಿದ ಕಾರಣ ಧಾರಾವಾಹಿಯಾಗಿ ನಾವು ಇನ್ನೂ ಮುಂದುವರಿಸಬಹುದಾದ ಸಂವಾದ ಇದು. ಆದ್ರೆ ರಾತ್ರಿ ಹಾಲ್ಟ್ ಮಾಡಿ, ರಾತ್ರಿ ಹಾಲ್ಟ್ ಮಾಡಿ. ಹೌದು, ಇಷ್ಟೊತ್ತು ಒಂದು ರಾಜಕೀಯ ವಿಶ್ಲೇಷಣೆ ಬಹಳ ಆಪ್ತವಾಗಿ ಮತ್ತು ಪಾರದರ್ಶಕವಾದ ಮತ್ತು ಸ್ವಲ್ಪ ಮಟ್ಟಿಗೆ ಒಂದು ಏನು ಒಂದು ಡಿಸ್ಕ್ರಿಷನ್ ಅಂತ ಹೇಳೋ ಮಾತು, ಅಂದ್ರೆ ಪಕ್ಷದ ಇದಾಗಿ ಎಷ್ಟು ಹೇಳ್ಬೇಕು ಎಷ್ಟು ಹೇಳಬಾರ್ದು ಅನ್ನೋ ಮಿತಿಯೊಳಗಡೆ ಭಾಳ ಒಳ್ಳೆಯ ಒಳನೋಟಗಳನ್ನ ಒಂದು ಚರ್ಚೆಯಲ್ಲಿ ಕೊಟ್ಟಿದ್ದೀರಿ. ಅದಕ್ಕೆ ಭಾಳ ಕೃತಜ್ಞ. ನಮಸ್ಕಾರ.